ಸಾಂಬಾರು ಅಥವಾ ಸಾರು ತುಂಬ ತೆಳ್ಳಗಾಗಿ ಅದರ ರುಚಿಯನ್ನು ಕಳ್ಕೊಂಡಿದೆಯಾ? ಸಾಂಬಾರು ಅಥವಾ ಸಾರನ್ನು ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ದಪ್ಪ ಮಾಡಿ ಅದರ ರುಚಿಯನ್ನು ಡಬಲ್ ಮಾಡಬೇಕಾ? ಈ ಸೀಕ್ರೆಟ್ ವಸ್ತುವನ್ನು 1 ಚಮಚದಷ್ಟು ಹಾಕಿದರೆ ಸಾಕು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಕೆಲವೊಂದು ಸರಿ ಏನಾಗುತ್ತೆ, ನಮ್ಮ ಅಂದಾಜು ಹೆಚ್ಚು ಕಮ್ಮಿಯಾಗಿ ನಾವು ಮಾಡಿರುವಂಥ ಸಾಂಬಾರು ಇರ್ಬೋದು, ಸಾರು ಇರ್ಬೋದು, ತುಂಬ ತೆಳ್ಳಗಾಗಿಬಿಡುತ್ತೆ, ಅದರ ರುಚಿಯನ್ನು ಕಳ್ಕೊಳ್ಳುತ್ತೆ. ಅದನ್ನ ಮತ್ತೆ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಇವತ್ತೊಂದು ಸೂಪರ್ ಆಗಿರುವ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ ನಿಮಗೆಲ್ಲೂ ಸಿಗಲ್ಲ. ಈ ಒಂದು ಪುಡಿಯನ್ನು ಹಾಕಿದರೆ ಸಾಕು, ಎಷ್ಟೇ ತೆಳ್ಳಗಾಗಿರುವಂಥ ಸಾಂಬಾರು ದಪ್ಪ ಆಗೋದಲ್ಲದೆ ರುಚಿ ಕೂಡ ಡಬಲ್ ಆಗುತ್ತೆ. ಹಾಗಾದರೆ ಏನಿದು? ಇದೊಂದು ಸಾಂಬಾರು ಅಥವಾ ಸಾರನ್ನು ದಪ್ಪ ಮಾಡುವಂಥ ರುಚಿಯನ್ನು ಡಬಲ್ ಮಾಡುವಂತಹ ಟೇಸ್ಟಿಂಗ್ ಪುಡಿ. ಹೇಗೆ ಮಾಡೋದು? ತುಂಬಾ ಸಿಂಪಲ್. ಬಾಣಲೆಯನ್ನು ಒಂದು ಸ್ವಲ್ಪ ಕಾಯಿಸ್ಕೊಂಡು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಹಸಿ ನೆಲಗಡಲೆಯನ್ನು ತಗೊಂಡು ಅದನ್ನ ಚೆನ್ನಾಗಿ ಹುರಿದ್ಕೊತಾ ಇದ್ದೇನೆ. ಇದು ಸಾಂಬಾರನ್ನು ದಪ್ಪ ಮಾಡೋದಲ್ಲದೆ ರುಚಿ ಡಬಲ್ ಮಾಡುತ್ತೆ. ನೀವು ನೆಲಗಡಲೆಯನ್ನು ಹುರಿದಾದ ನಂತರ ಅದನ್ನ ಒಂದು ಪಾತ್ರೆಗೆ ತೆಗೆದು ಹಾಕ್ಕೊಳ್ಳಿ. ಇವಾಗ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ, 1 ಕಪ್ಪಷ್ಟು ತೊಗರಿಬೇಳೆ, 2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತೆ ಹಾಕಿ ಎಲ್ಲದನ್ನು ಒಟ್ಟಿಗೆ ಹುರಿದ್ಕೋಬೋದು. ಒಳ್ಳೆ ಅರೋಮ ಬರುತ್ತಲ್ವ. ಈ ತೊಗರಿಬೇಳೆ ಕಡಲೆಬೇಳೆ ಚೆನ್ನಾಗಿ ಅಂದರೆ ಗರಿ ಗರಿ ಆಗಬೇಕು, ಅಷ್ಟೋ ತನಕ ಹುರಿದ್ಕೋಬೇಕು, ಕರಟಿಸೋದು ಬೇಡ. ಇದು ಒಂದು 80% ಹುರಿದಾದ ನಂತರ ಒಂದು 4-5 ಖಾರ ಮೆಣಸು, ಹಾಗೆಯೇ ಒಂದು ಸ್ವಲ್ಪ ಕರಿ ಲೀವ್ಸು ಅಂದರೆ ಕರಿಬೇವನ್ನು ಹಾಕ್ಕೋಬೇಕು. ಹಾಗೆಯೇ 1 ಕಪ್ಪಷ್ಟು, ಯಾವ ಕಪ್ಪಲ್ಲಿ ನೀವು ಇದು ತೊಗೊಂಡಿದ್ದೀರಲ್ವ ತೊಗರಿಬೇಳೆಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಕೊಬ್ಬರಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ವಾ, ಸಾಂಬಾರು ಅಥವಾ ಸಾರಿನ ರುಚಿಯನ್ನು ಡಬಲ್ ಮಾಡುತ್ತೆ ಮತ್ತು ದಪ್ಪ ಮಾಡುತ್ತೆ ಕೂಡ. ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಹುರಿದಾದ ನಂತರ ಎಲ್ಲ ಗರಿ ಗರಿ ಆದ ನಂತರ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಬಿಡಿ. ಒಂದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಇನ್ನೊಂದು ವಸ್ತುವನ್ನು ಸೇರಿಸಲಿಕ್ಕಿದೆ. ಅದೇನು ಅಂತಂದರೆ ಪುಟಾಣಿ ಅಥವಾ ಹುರಿಗಡಲೆ ಅಂತಾರಲ್ವ, ಚಟ್ನಿಗೆ ಯೂಸ್ ಮಾಡ್ತಾರಲ್ವ ಅದು. ಸೇಮ್ ನಾವು ತೊಗರಿಬೇಳೆಯಲ್ಲಿ ಎಷ್ಟು ತೊಗೊತೀವಿ ಅಷ್ಟೇ, ಅದೇ ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಎಲ್ಲ ತಣ್ಣಗಾದ ನಂತರ ನೀವು ಹುರಿಗಡಲೆಯನ್ನು ಹುರಿಲಿಕ್ಕೆ ಇಲ್ಲ, ಅದು ಆಲ್ರೆಡಿ ಹುರಿದಿರುತ್ತೆ. ಆದ್ದರಿಂದ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಬೇಕು, ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಸಾಂಬಾರು ಪುಡಿನ ಯಾವ ಥರ ನಾವು ರುಬ್ಬಿ ಪುಡಿ ಮಾಡ್ಕೊತೀವಿ ಅದೇ ಥರ ರುಬ್ಬಿ ಪುಡಿ ಮಾಡ್ಕೊಳ್ಳಿ. ನೋಡಿ ಇದೆಷ್ಟು ಫ್ಲೇವರ್ ಇರುತ್ತೆ, ಎಷ್ಟೊಳ್ಳೆ ಆರೋಮ ಬರುತ್ತೆ ಅಂತಂದರೆ, ಬರೀ ನೀವು ಸಾಂಬಾರು ದಪ್ಪ ಮಾಡಲಿಕ್ಕಲ್ಲ, ನಾರ್ಮಲ್ ಸಾಂಬಾರು ಮಾಡುವಾಗಲೂ ಇದು 1 ಚಮಚದಷ್ಟು ಹಾಕಿದರೆ ಸಾಂಬಾರು, ಪಲ್ಯ, ಗೊಜ್ಜು ಎಲ್ಲದರದ್ದು ರುಚಿ ಇದೆಯಲ್ವ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದಕ್ಕೆ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು. ಈ ಪುಡಿಯನ್ನು ನೀವು ಒಂದು ಡಬ್ಬದಲ್ಲಿ ಹಾಕಿ ಎಷ್ಟೊತ್ತು ಅಂದರೆ ಎಷ್ಟು ಟೈಮ್ ಬೇಕಾದ್ರೆ ಆಲ್ಮೋಸ್ಟ್ ಒಂದು 6 ಮಂತ್ಸ್ ತನಕ ಸ್ಟೋರ್ ಮಾಡಿ ಇಡ್ಬೋದು ಹೊರಗಡೆ, ಏನೂ ತೊಂದರೆ ಇಲ್ಲ. ಇದರಿಂದ ಸಾಂಬಾರನ್ನು ದಪ್ಪ ಮಾಡೋದು ಹೇಗೆ? ತುಂಬಾ ಸುಲಭ. ತೆಳ್ಳಗಿರುತ್ತಲ್ವ ನಮ್ಮ ಸಾಂಬಾರು ಅಥವಾ ಸಾರು, ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪನೇ ಇರೋದಾದ್ರಿಂದ 1-1.5 ಚಮಚದಷ್ಟು ಈ ಪುಡಿಯನ್ನು ಹಾಕ್ಕೊತಾ ಇದ್ದೇನೆ. ಈ ಪುಡಿಯನ್ನು ಹಾಕಿಬಿಟ್ಟು ಒಂದ್ಸರಿ ಈ ಪುಡಿಯನ್ನು ನೀವು ರೆಡಿ ಮಾಡಿಟ್ಕೊಳ್ಳಿ. ಅದಾದ ನಂತರ ಯಾವಾಗ ಸಾಂಬಾರು ಅಥವಾ ಸಾರು ತೆಳ್ಳಗಾದರೂ ಒಂದು ಸ್ವಲ್ಪ ಈ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ಬೇಕಾದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಒಂದ್ಸರಿ ಇದನ್ನ ಹಾಕಿದ ನಂತರ ಇನ್ನೊಂದು ರೌಂಡ್ ನಾವು ಕುದಿಸಲೇಬೇಕು. ಕುದಿತಾ ಇದ್ದಂಗೆ ನೋಡಿ ಎಷ್ಟು ದಪ್ಪ ಆಗ್ತಾಯಿದೆ ನೋಡಿ. ದಪ್ಪ ಮಾತ್ರ ಅಲ್ಲ, ಒಳ್ಳೆ ರುಚಿ ಕೂಡ ಬರುತ್ತೆ. ಯಾಕಂತಂದರೆ ನೆಲಗಡಲೆ, ಹುರಿಗಡಲೆ, ತೊಗರಿಬೇಳೆ, ಕಡಲೆಬೇಳೆ ಇದೆಲ್ಲ ಇದೆಯಲ್ವಾ, ಸಾಂಬಾರಿದು ಟೇಸ್ಟನ್ನು ಡಬಲ್ ಮಾಡುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಳಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಗ ಇದ್ದಿದ್ದಕ್ಕೂ ಈಗ ಇದ್ದಿದ್ದಕ್ಕೂ ನೋಡಿ ಒಂದು 3-4 ನಿಮಿಷ ಕುದಿಸ್ಕೊಂಡಿದ್ದೇನೆ. ಅಷ್ಟು ತೆಳ್ಳಗಿದ್ದ ಸಾರು ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಸೂಪರ್ ಆಗಿದೆ ನೋಡಿ. ಇಷ್ಟೇ, ತುಂಬಾ ಸಿಂಪಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ನಾನು ಆವಾಗಲೇ ಹೇಳಿದಾಗೆ ಈ ಪುಡಿಯನ್ನು ಗೊಜ್ಜು ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆ, ಸಾಂಬಾರು ಮಾಡಲಿಕ್ಕೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ರುಚಿ ಡಬಲ್ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.